ಯಾನ ಅನ್ನೋ ಹೆಸರು ಕೇಳ್ತಿದ್ದಂತೆ ಪ್ರವಾಸಿ ಪ್ರಿಯರು ಒಮ್ಮೆ ಪುಳಕಿತರಾಗ್ತಾರೆ. ಯಾನ ಅನ್ನೋ ಹೆಸರಲ್ಲಿದೆ ಅಂತದೊಂದು ಚಮತ್ಕಾರ. ಅದೆಷ್ಟೋ ಮಂದಿ ಯಾನಗೆ ಹೋಗ್ಬೇಕು, ಯಾನವನ್ನು ನೋಡಬೇಕು ಎಂದು ಅನ್ಕೋತಾರೆ. ಇವರಿಗೆ ಯಾನ ಕಣ್ಮುಂದೆ ಬಂದ್ರೆ ಹೇಗಿರ್ಬೇಡ. ಇದ್ರ ಜೊತೆ ಯಾನದಲ್ಲಿ ಫ್ಯಾಮಿಲಿ ಪ್ಯಾಕ್ ಪ್ರವಾಸದ ಮೋಜು ಮಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಎಸ್, ಇದೀಗ ಯಾನ ಅನ್ನೋ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದ್ದು, ಇದರಲ್ಲಿ ಪ್ರವಾಸದ ಮಜದ ಜೊತೆ ಫ್ಯಾಮಿಲಿ ಟಚ್ ಕೂಡ ಇದೆ. ಜುಲೈ 12ರಂದು ರಾಜ್ಯಾದ್ಯಂತ ತೆರೆ ಕಾಣಲಿರೋ ಯಾನ ಸಿನಿಮಾ 10 ಹಲವು ವಿಚಾರಗಳಿಂದ ಭಾರಿ ಸದ್ದು ಹಾಗೆ ಸುದ್ದಿ ಮಾಡ್ತಾ ಇದೆ. ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶನದ ಯಾನ ಚಿತ್ರದ ಟ್ರೈಲರ್ ಅನ್ನು ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ರಿಲೀಸ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ತಮ್ಮ ಆರಂಭದ ದಿನಗಳ ಬಗ್ಗೆಯೂ ನೆನಪಿಸಿಕೊಂಡ್ರು. ರಾಖಿ ಬಾಯ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಯಾನ ಇದೀಗ ಟ್ರೈಲರ್ ಅಂಗಳದಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ನವನವೀನ ಯುವಕ ಯುವತಿಯರನ್ನು ಸೆಳೆಯುತ್ತಿರುವ ಯಾನ ಚಿತ್ರದ ಟ್ರೈಲರ್ ಅನ್ನು ಈಗಾಗಲೇ 113K ವೀಕ್ಷಕರು ವೀಕ್ಷಿಸಿದ್ದು, ದಿನದಿಂದ ದಿನಕ್ಕೆ ವೀಕ್ಷಕರ ಸಂಖ್ಯೆ ಏರುತ್ತಲೇ ಇದೆ. ಇನ್ನು ದುಬೈ ಉದ್ಯಮಿ ಹರೀಶ್ ಶೇರಿಗಾರ್ ನಿರ್ಮಾಣದ ಯಾನ ಚಿತ್ರದ ಮೂಲಕ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್, ಜೈ ಜಗದೀಶ್ ಪುತ್ರಿಯರಾದ ವೈಭವಿ, ವೈನಿಧಿ, ವೈಸಿರಿಯನ್ನು ಸ್ಯಾಂಡಲ್ವುಡ್ಗೆ ಪರಿಚಯಿಸಿದ್ದಾರೆ. ಈಗಾಗಲೇ ನಿರ್ಮಾಪಕ ಹರೀಶ್ ಶೇರಿಗಾರ್ ಕನ್ನಡದಲ್ಲಿ ಮಾರ್ಚ್ 22 ಹಾಗೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಿತ್ರವನ್ನು ನಿರ್ಮಿಸಿದ್ದು, ಇದು ಇವರ 3ನೇ ಚಿತ್ರ. ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತನ್ನ ಛಾಪನ್ನು ಮೂಡಿಸುತ್ತಿದ್ದಾರೆ ನಿರ್ಮಾಪಕ ಹರೀಶ್ ಶೇರಿಗಾರ್. ಮುಖ್ಯವಾಗಿ 2 ಚಿತ್ರಗಳಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ಅನಂತನಾಗ್ ಯಾನದಲ್ಲೂ ಕಾಣಿಸಿಕೊಂಡಿದ್ದು, ಇವರಿಗೆ ಸುಹಾಸಿನಿ ಜೋಡಿಯಾಗಿ ಮಿಂಚಿದ್ದಾರೆ. ಇನ್ನು ಈ ಚಿತ್ರದ ಹಾಡುಗಳ ಬಗ್ಗೆ ಹೇಳಲೇಬೇಕು. ಜೋಶ್ ಶ್ರೀಧರ್ ಸಂಗೀತ ನಿರ್ದೇಶನದ ಈ ಚಿತ್ರದಲ್ಲಿ 7 ಹಾಡುಗಳಿವೆ. ಜಯಂತ್ ಕಾಯ್ಕಿಣಿ, ಯೋಗರಾಜ್ ಭಟ್, ಕವಿರಾಜ್, ಶಶಾಂಕ್, ಹೃದಯ ಶಿವ, ಚೇತನ್, ಸಿದ್ಧಾರ್ಥ್, ಸುರೇಶ್ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. ವಿಜಯ್ ಪ್ರಕಾಶ್, ಚಂದನ್ ಶೆಟ್ಟಿ, ರಘು ದೀಕ್ಷಿತ್, ಸಾಶಾ ತಿರುಪತಿ, ಪ್ರಕೃತಿ ಕಕ್ಕರ್, ಸುಪ್ರಿಯಾ ಲೋಹಿತ್, ಸಂತೋಷ್ ವೆಂಕಿ, ಶಶಾಂಕ್ ಶೇಷಗಿರಿ, ಇಂದು ನಾಗರಾಜ್, ಸಿದ್ಧಾರ್ಥ್ ಸುರೇಶ್, ಅಪೂರ್ವ ಶ್ರೀಧರ್ ಈ ಚಿತ್ರದ ಹಾಡುಗಳಿಗೆ ದನಿಯಾಗಿದ್ದಾರೆ. ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳಿಂದ ಸಖತ್ ಸದ್ದು ಮಾಡ್ತಾ ಇರೋ ಯಾನದ ಬಗ್ಗೆ ಯುವಕ ಯುವತಿಯರಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಇವೆ. ಯಾವುದರಲ್ಲೂ ರಾಜಿ ಇಲ್ಲದಂತೆ ನಿರ್ಮಾಣವಾಗಿರೋ ಯಾನವನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಕಾತರ ನಿಮ್ಗಿದ್ರೆ ಜುಲೈ 12ರವರೆಗೆ ಕಾಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.